ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದ ದಂಡ ಮೊತ್ತವನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಅಥವಾ ಕರ್ನಾಟಕ ಒನ್ ಕೇಂದ್ರಗಳ ಮೂಲಕವೇ ಪಾವತಿಸಬೇಕು. ಇವುಗಳ ಹೊರತಾಗಿ ದಂಡ ಶುಲ್ಕ ಪಾವತಿಸಲು ಪೊಲೀಸ್ ಇಲಾಖೆಯಲ್ಲಿ ಬೇರೆ ಯಾವುದೇ ಆಪ್ ಇಲ್ಲ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ತಿಳಿಸಿದ್ದಾರೆ. ಕೆಲವು ಮಂದಿ ವಂಚಕರು ಎಪಿಕೆ ಫೈಲ್ಗಳನ್ನು ಸೃಷ್ಟಿಸಿ ಟ್ರಾಫಿಕ್ ಫೈನ್ ಮೊತ್ತವನ್ನು ಅದಕ್ಕೆ ಪಾವತಿಸುವಂತೆ ಕೋರಿ ಅನುಮಾನಾಸ್ಪದ ವ್ಯಕ್ತಿಗಳಿಗೆ ಲಿಂಕ್ಗಳನ್ನು ಕಳುಹಿಸುತ್ತಿದ್ದಾರೆ. ಎಪಿಕೆ ಆಪ್ ಡೌನ್ಲೋಡ್ ಮಾಡಿದಾಗ ಫೋನ್ ಹ್ಯಾಕ್ ಆಗುತ್ತದೆ ಹಾಗೂ ಆ ಮುಖೇನ ಎಲ್ಲ ವಿವರಗಳು ವಂಚಕರಿಗೆ ಲಭಿಸುತ್ತವೆ ಹಾಗೂ ಅವರು ರಿಯಾಸಿ OTPS ಮೂಲಕ ಬ್ಯಾಂಕಿನಿಂದ ಎಲ್ಲ ಹಣವನ್ನ ಪಡೆದುಕೊಳ್ಳುತ್ತಾರೆ. ಇಂತಹ 2 ಪ್ರಕರಣಗಳು ಈಗಾಗಲೇ ನಿನ್ನೆ ನಡೆದಿದ್ದು ಇಬ್ಬರು ವ್ಯಕ್ತಿಗಳು ಹಣವನ್ನ ಕಳೆದುಕೊಂಡಿರುವ ದೂರು ಬಂದಿದೆ ಎಂದು ಕಮಿಷನರ್ ಮಾಹಿತಿಯನ್ನ ನೀಡಿದ್ದಾರೆ. ಯಾರಿಗಾದರೂ ಯಾವುದೇ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಬೇಕೆಂದಿದ್ದರೆ ಅದನ್ನ ಪ್ಲೇಸ್ಟೋರ್ನಿಂದ ಪರಿಶೀಲಿಸಿದ ಬಳಿಕವೇ ಮುಂದಿನ ಕ್ರಮಕ್ಕೆ ಮುಂದಾಗಬೇಕು. ಅದನ್ನ ಬಿಟ್ಟು ನೇರ ಫೈಲ್ಗಳ ಮೂಲಕ ಡೌನ್ಲೋಡ್ ಮಾಡಬಾರದು ಎಂದು ಸಾರ್ವಜನಿಕರಿಗೆ ಮನವಿಯನ್ನ ಮಾಡಿದ್ದಾರೆ.